ಇವತ್ತು ಮಂಗಳೂರಿನ ಜನ ಒಳ್ಳೆ ಸೌಜನ್ಯಕ್ಕೆ ಬೆಲೆ ಕೊಡುವಂಥ ಜನ ಅಂತ ನಾವು ಭಾವಿಸಿದ್ದೀವಿ, ಸೌಮ್ಯತೆಗೆ ಬೆಲೆ ಕೊಡುವಂಥ ಜನ ಅಂತ ಅಂದ್ಕೊಂಡಿದ್ದೀವಿ. ಉತ್ತರ ಕರ್ನಾಟಕದ ಭಾಗದ ಕಡೆ ಬಡತನ ಇದೆ, ನೋವಿದೆ, ಹಸಿವಿದೆ, ಎಲ್ಲವೂ ಇದೆ. ಆ ಬಿಸಿಲಲ್ಲಿ ಅವರು ಬೀದಿಗಿಳಿದು ಜಗಳ ಆಡ್ತಾರೆ. ಆದರೆ ಆ ಪರಮಾವಣಿ ಇಲ್ಲಿಲ್ಲ. ಇಲ್ಲಿ ಮಂಗಳೂರಿನಲ್ಲಿ ನೋಡೋಕ್ಕಾಗೋದಿಲ್ಲ. ಅದನ್ನು ಹೀಗೆ ಚಾಕುವಿನಿಂದ ಚುಚ್ಚುವಂಥ ಜನ ನೋಡ್ತೀವಿ ಇಷ್ಟೇ. ಬೀದಿಗೆ ನಿಂತ್ಕೊಂಡು ಕಾಲ್ಗ ಮಾಡುವಂಥ ಜನ ಇಲ್ಲ ಇಲ್ಲಿ. ಆದರೂ ಸಹ ನಾನು ಒಂದು ಹೇಳ್ತೀನಿ, ಎಲ್ಲರಿಗೂ ಬೇಕಾಗಿರೋದು ಮನುಷ್ಯತ್ವವನ್ನು ಬಿಟ್ಟು ಬದುಕಿದ್ರೆ. ರಾಜಕಾರಣಿಗಳು ಇಲ್ಲಿ ವೇಶ್ಯಾವಾಟಿಕೆ ಹೆಚ್ಚಾಗಿದೆ ಅಂತ ನಿಜವಾಗ್ಲೂ ಬಹಳ ಆತಂಕಕಾರಿಯಾದಂಥ ವಿಚಾರ. ಆ ಸಂದರ್ಭದಲ್ಲಿ ಅಲ್ಲಿ ನಾನು ರಿವ್ಯೂ ಕಮಿಟಿನಲ್ಲಿ ಮಹಿಳಾ ಅಧಿಕಾರಿಗಳೇ ಎದ್ದು ಹೇಳಿದಂಥ ಮಾತು, ಅವರೊಂದು ಮಾತನ್ನು ಹೇಳಿದರು, ಮೇಡಮ್ ನೀವು ನಮ್ಮ ಸಪೋರ್ಟಿಗೆ ಬರ್ತೀವಿ ಅಂದರೆ ನಾವೊಂದು ವಿಷಯವನ್ನು ತಿಳಿಸ್ತೇವೆ, ಒಂದು ಆಘಾತಕಾರಿಯಾದಂಥ ವಿಷಯವನ್ನು ನಿಮಗೆ ಹೇಳ್ತೇವೆ ಅಂತ ಹೇಳಿ ಅಂತ ಅಂದೆ. ನಾನಿದ್ದೇನೆ ನಿಮ್ಗೆ ಹೇಳಿ ನಮ್ಮ ಮಾತನ್ನು ಹೇಳಿದಾಗ ಅವ್ರು ಈ ಮಾತನ್ನು ಹೇಳಿದ್ರು. 2 ತಿಂಗಳು ಕೇಳಿ ಅವ್ರು ಹೇಳಿದ್ರು, ಮಂಗಳೂರಿನಲ್ಲಿ ರೆಸಾರ್ಟ್ಗಳಲ್ಲಿ, ಸ್ಟೇ ಹೋಮ್ಗಳಲ್ಲಿ, ಮನೆಗಳಲ್ಲಿ ವೇಶ್ಯಾವಾಟಿಕೆ ಇದೆ. ಒಬ್ಬ ಸುಮಾರು 80 ವರ್ಷದ ವಯಸ್ಸಿನ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಎದ್ದು ನಿಂತು ಹೇಳ್ತಾರೆ, ಮೇಡಮ್ ನನ್ನ ಮನೆಯ ಓಣಿಯಲ್ಲಿ, ನನ್ನ ಮನೆಯ ಬೀದಿಯಲ್ಲಿ ನಾನು 40 ವರ್ಷಗಳ ಕೆಳಗೆ ಒಬ್ಬ ಮಹಿಳೆ, ಒಂದು ದಿನಕ್ಕೆ ಒಂದು ಮಹಿಳೆ ಹೋಗ್ತಾ ಇದ್ರು ನಮ್ಮ ಜಾಗಕ್ಕೆ. ಆದರೆ ಈಗ 15 ನಿಮಿಷಕ್ಕೊಬ್ಬ ಮಹಿಳೆ ಹೋಗ್ತಾ ಇದ್ದಾಳೆ ಅಂತ ಅಂದರೆ ಎಷ್ಟು ಆತಂಕಕಾರಿಯಾದಂಥ ವಿಚಾರ. ನಾನು ಸಂಬಂಧಪಟ್ಟಂತಹ ಕಮಿಷನರ್ ಅವರಿಗೆ ಮತ್ತು SP ಅವರಿಗೆ ಅದಕ್ಕೆ ಒಂದು ವಿಶೇಷವಾದಂತಹ ತಂಡವನ್ನು, ಪೊಲೀಸ್ ತಂಡವನ್ನು ರಚನೆ ಮಾಡಿ ಈ ಒಂದು ವೇಶ್ಯಾವಾಟಿಕೆ ದಂಧೆಗೆ ಕಡಿವಾಣ ಹಾಕಿ ಅನ್ನೋ ಮಾತನ್ನು ನಾನು ಹೇಳಿ ಬಂದಿದ್ದೆ. ಅದು ಎಷ್ಟು ಮಟ್ಟಿಗೆ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದರೆ ನಾನು ಪೊಲೀಸ್ನವ್ರನ್ನ ದೂರ್ತೀನಿ ಅಂತ ಭಾವಿಸ್ಕೋಬಾರ್ದು. ಬಹಳಷ್ಟು ದಂಧೆಗಳು, ಈ ಥರದ ದಂಧೆಗಳು ಪೊಲೀಸ್ನವರಿಗೆ ಮೊದಲೇ ಗೊತ್ತಿದ್ರೂ ಸಹ ಅದನ್ನು ಬಿಟ್ಟಿರುವಂತಹದ್ದು ಈ ಸಮಾಜದ ದುರಂತ. ಯಾಕಂದರೆ ಸಮಾಜವನ್ನು ರಕ್ಷಣೆ ಮಾಡುವಂತಹ ಪೊಲೀಸ್ ಇಲಾಖೆ ಅದರ ಜೊತೆಗೆ ಆಗಿದ್ದಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಣ್ಣ ವಿಷಯ ಬಹಳ ದೊಡ್ಡ ಸ್ಫೋಟಕವಾಗಿ ಇಡೀ ವಿಶ್ವಕ್ಕೆ ಗೊತ್ತಾಗುವಂತಹ ಒಂದು ಸುದ್ದಿ ಆಗಬಹುದು. ಹಾಗಾಗಿ ನಾನು ಮಂಗಳೂರಿನ ಪೊಲೀಸರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಈ ಮೂಲಕ ಈ ರೀತಿಯ ಒಂದು ದಂಧೆಗೆ ಕಡಿವಾಣ ಹಾಕುವಂತಹ ಗುರುತರವಾದಂತಹ ದೊಡ್ಡ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲಿದೆ. ಇದನ್ನು ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಎಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸ ಆಗಿದೆ. ಅವರು ನನಗೆ ಸೈನ್ ಮಾಡಲಿಕ್ಕೆ ಕೊಡಲಿಲ್ಲ, ಹೋಗಿ ಸೈನ್ ಮಾಡಲಿಕ್ಕೆ ಹೋಗುವಾಗ ಬೇಗ ಕೊಡಲಿಕ್ಕಿಲ್ಲ, ಆಗುತ್ತಿಲ್ಲ. ಸೈನ್ ಹಾಕ್ತಾ ಇಲ್ವಾ? ಯಾಕೆ? ಸರಿ